ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತೊಂದು ಚಿಕ್ಕ ಶಾರ್ಟ್ಸಲ್ಲಿ ಬಂದಿದ್ದೀನಿ. ಕಳೆದ ವಾರ ಮದುವೆಯಾದಂಥ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ದಂಪತಿಯವರು ಉಡುಪಿಗೆ ಬಂದಿದ್ದರು. ಅವ್ರದ್ದು ಕೆಲವು ಮದುವೆ ಫೋಟೋಸನ್ನೆಲ್ಲ ಈಗ ಹಾಕ್ತಾ ಬರ್ತೀನಿ. ತೀರಾ ಸಂಪ್ರದಾಯಸ್ಥವಾಗಿ ಮದುವೆಯಾದ ಇಬ್ಬರು ಜೋಡಿಗಳು ಕಣ್ಣು ತುಂಬುವಂತಿತ್ತು. ನಿಮಗೆ ಅನ್ನಿಸಿರ್ಬೋದು ಅದು ಎಲ್ರಿಗೂ. ಕ್ಯೂಟ್ ಜೋಡಿ ಅಂತ ಅನ್ನಿಸ್ಬಿಡ್ತು. ಅವರು ಕೃಷ್ಣ ಮಠಕ್ಕೆ ಬಂದು ಅವರಲ್ಲಿ ಅವರ ಕಲಾ ಸೇವೆಯನ್ನು ಕೊಟ್ಟು, ಅಂದರೆ ವೇದ ಪಾರಾಯಣ, ನೆಕ್ಸ್ಟು ಹಾಡು ಹೇಳೋದೆಲ್ಲ ಮಾಡಿ ಹೋಗಿದ್ದಾರೆ. ಉತ್ಸವದಲ್ಲಿಯೂ ಪಾಲ್ಗೊಂಡಿದ್ದಾರೆ. ಅದನ್ನೆಲ್ಲ ನೀವು ನೋಡ್ಕೋತಾ ಬನ್ನಿ. ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಅವರನ್ನು ದೇವರು ಚೆನ್ನಾಗಿಟ್ಟಿರಲಿ ಅಂತ ನಾವೆಲ್ಲ ಹಾರೈಸೋಣ. ಆ ಕೃಷ್ಣ ಮುಖ್ಯ ಪ್ರಾಣ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ. ಒಳ್ಳೆ ಫ್ಯೂಚರ್ ಇರುವಂತಹ ದಂಪತಿಗಳು. ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಹಾಡು ಹೇಳುವುದನ್ನು, ಮಂತ್ರಾಕ್ಷತೆ ತೆಗೊಳ್ಳೋದನ್ನು, ಉತ್ಸವದಲ್ಲಿ ಪಾಲ್ಗೊಂಡಿದ್ದನ್ನು ಎಲ್ಲವನ್ನು ನೋಡ್ತಾ ಬನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈ ಜೋಡಿಯ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಈ ಶಾರ್ಟ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಕೃಷ್ಣ ಮಠದ ಎದುರೆಲ್ಲ ಬಂದು ಫೋಟೋ ತೆಗೊಳ್ಳೋದೆಲ್ಲ ನೀವು ಕಾಣ್ಬೋದು ಇಲ್ಲಿ. ಅವರು ತುಂಬ ಚೆನ್ನಾಗಿ ಹಾಡಲಿಕ್ಕೂ ಹಾಡಿದರು, ತೊರೆದು ಜೀವಿಸಬಹುದೇ ಅಂತ. ಥ್ಯಾಂಕ್ ಯು.